ಶ್ರೀಕೃಷ್ಣ ಮಠದಲ್ಲಿ ಶ್ರೀ ಅದಮಾರು ಮಠದ ಪರ್ಯಾಯದಲ್ಲಿ ತಕ್ಷಕಬಿಲದ ಸನ್ನಿಧಿಯ ಮುಂಭಾಗದಲ್ಲಿ ಸಂಪ್ರದಾಯದಂತೆ ದ್ವೈವಾರ್ಷಿಕವಾಗಿ ನಡೆಯುವ ನಾಗಮಂಡಲವು ಪರ್ಯಾಯ ಅದಮಾರು ಮಠಾಧೀಶರಾದ ಶ್ರೀ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದರು, ಪರ್ಯಾಯ ಪೀಠಾಧೀಶರಾದ ಈಶ್ವಪ್ರಿಯ ತೀರ್ಥ ಶ್ರೀಪಾದರ ಸಮ್ಮುಖದಲ್ಲಿ ಸಂಪನ್ನಗೊಂಡಿತು. ಈ ಸಂದರ್ಭದಲ್ಲಿ ವಿವಿಧ ಮಠಗಳ ಮಠಾಧೀಶರು ಉಪಸ್ಥಿತರಿದ್ದರು. ಅಷ್ಟಮಠಗಳ ಮಠಾಧೀಶರಾದಂತಹ ಪಲಿಮಾರು ವಿದ್ಯಾಧೀಶ ತೀರ್ಥ ಶ್ರೀಪಾದರು, ಕಿರಿಯ ಮಠಾಧೀಶರಾದ ವಿದ್ಯಾರಾಜೇಶ್ವರ ತೀರ್ಥ ಶ್ರೀಪಾದರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಹಾಲಿಟ್ಟು ಸೇವೆ ನಡೆದು ನಂತರ ವಿದ್ಯುತ್ ದೀಪ ಇಲ್ಲದೆ ಗ್ಯಾಸ್ ಲೈಟನ್ನು ಉಪಯೋಗಿಸಿ ಸಾಂಪ್ರದಾಯಿಕ ಶೈಲಿಯಲ್ಲಿ ಈ ಒಂದು ನಾಗಮಂಡಲ ಸಂಪನ್ನಗೊಂಡಿತು. ನಾಗಕನ್ನಿಕೆಗೆ ನೈಸರ್ಗಿಕ ಬಣ್ಣ ಉಪಯೋಗಿಸಿದ ಉಡುಪಿಯ ಕೈಮಗ್ಗದ ಸೀರೆ ಧರಿಸಿರುವುದು ಈ ಒಂದು ನಾಗಮಂಡಲದ ವಿಶೇಷತೆಯಾಗಿತ್ತು. ಆ ಮೂಲಕವಾಗಿ ಪರ್ಯಾಯ ಸ್ವಾಮೀಜಿಯವರು ಉಡುಪಿಯ ಸೀರೆಗೆ ವಿಶಿಷ್ಟ ಸ್ಥಾನಮಾನವನ್ನು ಕಲ್ಪಿಸಿದಂತಾಯಿತು.